ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಹೆವೆನ್ ರೋಸ್. ನಮಸ್ಕಾರ, ಇದು ನ್ಯೂಸ್ ಅಂಡ್ ವ್ಯೂಸ್. ನಾನು ತಾರನಾಥ್ ಕಟ್ಟಿ ಕಪೇಕಾಟ್. ಈ ದಿವಸದ ಪ್ರಮುಖ ಸುದ್ದಿಗಳತ್ತ ಒಂದು ಅವಲೋಕನ, ಜೊತೆಗೆ ನಿನ್ನೆಯ ಸುದ್ದಿ ಮಾಧ್ಯಮಗಳ ಪ್ರಮುಖ ಸುದ್ದಿಗಳತ್ತ ಒಂದು ವಿಶ್ಲೇಷಣೆ. ಮಂಗಳೂರಿನ ಇವತ್ತಿನ ಪ್ರಮುಖ ಸುದ್ದಿಗಳು ನೋಡಿದರೆ, ಕರ್ನಾಟಕ ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರುವಂಥ ಕೋಟ ಶ್ರೀನಿವಾಸ ಪೂಜಾರಿ ಅವರು ಮಾಧ್ಯಮಗೋಷ್ಠಿಯಲ್ಲಿ ಮಂಗಳೂರಿನಲ್ಲಿ ಈಗಾಗಲೇ ಮಾತಾಡಿದ್ದಾರೆ. ಜೊತೆಗೆ ಮಾಜಿ ಸಚಿವ ರಮನಾಥ್ ರೈ ಅವರು ಕೂಡ ಮಾಧ್ಯಮಗೋಷ್ಠಿಯಲ್ಲಿ ಇವತ್ತು ಬೆಳಗ್ಗೆ ಮಾತಾಡಿದರು. ಕೋಟ ಶ್ರೀನಿವಾಸ ಪೂಜಾರಿ ಅವರು ಅಂತ್ಯೋದಯ ತರಬೇತಿ ಕಾರ್ಯಕ್ರಮದ ಬಗ್ಗೆ ಮತ್ತು ಸ್ವಚ್ಛತಾ ಆಂದೋಲನದ ಬಗ್ಗೆ ಪ್ರಮುಖವಾಗಿ ಅವರು ಇವತ್ತು ಮಾತನಾಡಿರುವಂಥ ಈ ವಿಚಾರವಾಗಿ ಏನೆಲ್ಲ ಮಾತಾಡಿದ್ದಾರೆ ಅನ್ನೋದನ್ನು ಕೂಡ ನೋಡೋಣ. ಜೊತೆಗೆ ಮಾಜಿ ಸಚಿವ ಬಿ ರಮನಾಥ್ ರೈ ಅವರು ಧಾರ್ಮಿಕ ಪರಿಷತ್ ವ್ಯಾಪ್ತಿಯಿಂದ ದೈವಸ್ಥಾನಗಳನ್ನು ಹೊರಗೆ ತರಬೇಕು ಅನ್ನುವ ವಿಚಾರವಾಗಿ ಪ್ರಸ್ತಾಪ ಮಾಡಿರುವಂಥದ್ದು. ಆ ಬಗ್ಗೆ ಕೂಡ ಏನಂತ ನೋಡೋಣ. ಅದಕ್ಕಿಂತಲೂ ಇವೆಲ್ಲದರ ಜೊತೆಗೆ ಒಂದು ತುಂಬ ಫನ್ನಿ ಅನಿಸಬಹುದಾದ ಒಂದು ಸುದ್ದಿ ಇದೆ. ಮಂಗಳೂರಿನ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ನಾನು ಮಾತೃಭಾಷಾ ಸರ್ಟಿಫಿಕೇಟ್ ಕೊಡ್ತೇನೆ ಅಂತ ಹೇಳಿದ್ದಾರೆ. ಯಾರು ವೈದ್ಯಕೀಯ ಶಿಕ್ಷಣಕ್ಕೆ ಹೋಗೋವರಿಗೆ ಅವರ ತುಳು ಕೋಟದಲ್ಲಿ ಬಳಸಿಕೊಳ್ಳಿಕ್ಕೆ. ಇದು ಹೆಂಗೆ ಇವರು ಸರ್ಟಿಫಿಕೇಟ್ ಕೊಡ್ತಾರೆ? ಇವರಿಗೆ ಈ ಸರ್ಟಿಫಿಕೇಟ್ ಕೊಡೋಕ್ಕೆ ಅಧಿಕಾರ ಕೊಟ್ಟವರು ಯಾರು? ಜನ, ವಿದ್ಯಾರ್ಥಿಗಳು, ಪೋಷಕರು ಸುಳ್ಳು ಮಾಹಿತಿಗೆ ಒಳಗಾಗಬಾರದು ಅನ್ನೋ ಕಾರಣಕ್ಕೆ ಆ ಬಗ್ಗೆ ಒಂದು ಮಾಹಿತಿ ಕೂಡ ಇದೆ. ಕೊನೆಗೆ ಹೇಳ್ತಾ ಇದ್ದೇನೆ. ಈಗ ನಾನು ಮೊದಲಾಗಿ ಕೋಟ ಶ್ರೀನಿವಾಸ ಪೂಜಾರಿ ಅವರು ಇವತ್ತು ಮಂಗಳೂರಿನಲ್ಲಿ ಮಾತನಾಡಿರುವಂಥ ವಿಚಾರ. ಈಗ ಬೆಳಗ್ಗೆ ಅವರು ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಅವರು ಅಕ್ಟೋಬರ್ 4ರಂದು ನಡೆಯುವಂಥ ಅಂತ್ಯೋದಯ ಮಾಹಿತಿ ಕಾರ್ಯಾಗಾರದ ಬಗ್ಗೆ ಮಾತಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಸಂಯುಕ್ತ ಈ ಎಲ್ಲ ಸಂಸ್ಥೆಗಳ ಆಶ್ರಯದಲ್ಲಿ ಗ್ರಾಮ ಪಂಚಾಯತ್ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಸದಸ್ಯರುಗಳಿಗೆ ಇಲಾಖೆಯ ಯೋಜನೆಗಳ ಬಗ್ಗೆ, ಬೇರೆ ಬೇರೆ ಸರ್ಕಾರದ ಇಲಾಖೆಯ ಯೋಜನೆಗಳ ಬಗ್ಗೆ ಮಾಹಿತಿ ನೀಡುವಂಥ ಅಂತ್ಯೋದಯ ಮಾಹಿತಿ ಕಾರ್ಯಾಗಾರವನ್ನು ಅಕ್ಟೋಬರ್ 4ರಂದು ಬಂಟ್ವಾಳದ ಬಂಟರ ಭವನದ ಸಭಾಂಗಣದಲ್ಲಿ ನಡೆಸಲಾಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಕೋಟ ಶ್ರೀನಿವಾಸ ಪೂಜಾರಿ ಅವರು ಹೇಳಿದ್ದಾರೆ. ಎಲ್ಲ ಜನಪ್ರತಿನಿಧಿಗಳು, ಸ್ಥಳೀಯ ಜನಪ್ರತಿನಿಧಿಗಳು ಇದರಲ್ಲಿ ಭಾಗಿಯಾಗಬೇಕು ಅನ್ನೋದು ಅವರ ಒಂದು ಆಶಯ. ಜೊತೆಗೆ ಗಾಂಧಿ ಜಯಂತಿಯ ಪ್ರಯುಕ್ತ ಅಕ್ಟೋಬರ್ 2ರಂದು ಸ್ವಚ್ಛತಾ ಆಂದೋಲನವನ್ನು ರಾಜ್ಯದ 30 ಜಿಲ್ಲೆಗಳಲ್ಲಿರುವ ಹಿಂದುಳಿದ ವರ್ಗ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ ಮತ್ತು ವಸತಿ ಶಾಲೆಗಳಲ್ಲಿ ಏಕಕಾಲಕ್ಕೆ ಸ್ವಚ್ಛತಾ ಆಂದೋಲನವನ್ನು ನಡೆಸಲಾಗುವುದು ಅನ್ನುವಂಥ ವಿಚಾರವನ್ನು ಕೂಡ ಕೋಟ ಶ್ರೀನಿವಾಸ ಪೂಜಾರಿ ಅವರು ಹೇಳಿದ್ದಾರೆ. ಸೊ 2 ಪ್ರಮುಖ ವಿಚಾರಗಳನ್ನು ಇವತ್ತು ಅವರು ಪ್ರಸ್ತಾಪ ಮಾಡಿರುವಂಥದ್ದು. ಈ ಬಗ್ಗೆ ನಾನು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪವನ್ ಖಜಮಡ್ಕ ಅವರಿಂದ ನಾವು ಪಡೆಯುವ. ಏನೆಲ್ಲ ಇದರಾಚೆಗೆ ಕೋಟ ಶ್ರೀನಿವಾಸ ಪೂಜಾರಿ ಅವರು ಇವತ್ತಿನ ಈ ಒಂದು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದಾರಂತ ನಾನು ಮೊದಲಿಗೆ ಕೋಟ ಶ್ರೀನಿವಾಸ ಪೂಜಾರಿ ಅವರು ಮಾತನಾಡಿದಂಥ ಸುದ್ದಿ ಇದೆ, ಅದನ್ನು ನಾವು ಇವಾಗ ತೋರಿಸ್ತೇವೆ. ಆಮೇಲೆ ನಮ್ಮ ಪ್ರತಿನಿಧಿ ಮಾತಾಡ್ತಾರೆ. ತಾರೀಕು ಗಾಂಧಿ ಜಯಂತಿ ದಿವಸ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಕಲ್ಪನೆಗಳು ಮತ್ತು ಇಡೀ ದೇಶದ ಆಶಯಗಳಿರುವುದು ಸ್ವಚ್ಛತಾ ಆಂದೋಲನದಲ್ಲಿ ಭಾಗವಹಿಸಬೇಕು ಅಂತ ಹೇಳುವಂಥ ಒಂದು ಕಾರ್ಯಕ್ರಮ ದೇಶದಲ್ಲಿ ನಡೀತಾ ಇದೆ. ನಮ್ಮ ಇಲಾಖೆ ಅದಕ್ಕೆ ಭಾಳ ಪೂರ್ವ ಸಿದ್ಧತೆಯನ್ನು ಮಾಡಿದ್ದೇವೆ. ನಿನ್ನೆ 2-3 ದಿವಸಗಳಿಂದ ನಾನು ಕೂಡ ನಿನ್ನೆ ವಿಸಿಯಲ್ಲಿ ಭಾಗವಹಿಸಿದ್ದೆ. ಕರ್ನಾಟಕ ರಾಜ್ಯದ 30 ಜಿಲ್ಲೆಗಳಲ್ಲಿರುವಂಥ ನಮ್ಮ ಹಿಂದುಳಿದ ವರ್ಗದ ಹಾಸ್ಟೆಲ್ಗಳು, ವಸತಿ ಶಾಲೆಗಳು ಮತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲಿರುವಂಥ ಹಾಸ್ಟೆಲ್ಗಳು, ವಸತಿ ಶಾಲೆಗಳು, ನಮ್ಮ 2 ಇಲಾಖೆಗಳಲ್ಲಿ ಹೆಚ್ಚು ಕಡಿಮೆ 6529 ನಮ್ಮ ಕ್ರೈಸ್ತ ಸೇರಿದಂತೆ, ಕ್ರೈಸ್ತನ 826 ಸೇರಿದಂತೆ 6529 ವಸತಿ ಶಾಲೆಗಳು ಮತ್ತು ಹಾಸ್ಟೆಲ್ಗಳಲ್ಲಿ ಏಕಕಾಲದ ಸ್ವಚ್ಛತಾ ಬಹುದೊಡ್ಡ ಆಂದೋಲನ ನಡೆಯುತ್ತೆ. ನನ್ನ ಅಂದಾಜು ಸುಮಾರು 3,42,000 ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸ್ತಾರೆ. 42,000 ಇಲಾಖೆ ಸಿಬ್ಬಂದಿಗಳು ಭಾಗವಹಿಸ್ತಾರೆ. ಇಲಾಖೆ ಸಿಬ್ಬಂದಿಗಳಂದರೆ ನಮ್ಮ ವಸತಿ ಶಾಲೆಗಳಲ್ಲಿರುವಂಥ ಶಿಕ್ಷಕರು ಮತ್ತು ಇತರತ್ರ ನಮ್ಮ ಇಲಾಖೆಯಲ್ಲಿರುವಂಥ ಎಲ್ಲ ಸಿಬ್ಬಂದಿಗಳು ಇದರಲ್ಲಿ ಭಾಗವಹಿಸ್ತಾರೆ. ಈ ಇಲಾಖೆ ಮಂತ್ರಿಯಾಗಿ ನಾನು ನಾಳೆ ಕದ್ರಿಯಲ್ಲಿರುವಂಥ ಹಾಸ್ಟೆಲ್ನಲ್ಲಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. ಮತ್ತು ನಮ್ಮ ಎಲ್ಲ ಉನ್ನತ ಅಧಿಕಾರಿಗಳು ಕೂಡ ಒಂದೊಂದು ಹಾಸ್ಟೆಲ್ನಲ್ಲಿ, ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಪ್ರತಿಯೊಬ್ಬರು ಒಂದೊಂದು ಹಾಸ್ಟೆಲ್. ಸಮಾಜ ಕಲ್ಯಾಣ ಇಲಾಖೆಗಳು ಮತ್ತು ನಮ್ಮ ಹಿಂದುಳಿದ ಬಂಟ್ವಾಳದ ಬಂಟರ ಭವನದಲ್ಲಿ
ಅಂತ್ಯೋದಯ ಕಾರ್ಯಾಗಾರ ಅಂತ ಮಾಡ್ತೇವೆ. ಈ ಅಂತ್ಯೋದಯದ ಕಾರ್ಯಾಗಾರದ ಕಲ್ಪನೆ ಏನಂತ ಹೇಳಿದರೆ, ಸಮಾಜದ ಅಂತ್ಯದಲ್ಲಿರುವಂಥ ಒಂದು ಕುಟುಂಬದ ಒಬ್ಬ ವ್ಯಕ್ತಿಯ ಅಭಿವೃದ್ಧಿಯ ಉದಯ ಆಗಬೇಕು ಅನ್ನೋದಕ್ಕೋಸ್ಕರ ಅಂತ್ಯೋದಯ ಉದಯ ಅಂತೇಳಿ ನಮ್ಮ ಹಿರಿಯರು ಮೊದಲು ಹೆಸರಿಟ್ಟಿದ್ದಾರೆ. ಅದನ್ನೇ ನಮ್ಮ ಈ ಕಾರ್ಯಕ್ರಮಕ್ಕೆ ಜೋಡಿಸ್ಕೊಂಡಿದ್ದೇವೆ. ಕರ್ನಾಟಕ ರಾಜ್ಯದ 30 ಜಿಲ್ಲೆಗಳಲ್ಲೂ ಕೂಡ ಜನಪ್ರತಿನಿಧಿಗಳಿಗೆ ಈ ಅಂತ್ಯೋದಯ ಕಾರ್ಯಾಗಾರವನ್ನು ಮಾಡಲಾಗುತ್ತೆ. ಪ್ರಸ್ತುತ ಈಗ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತಿನ ಚುನಾವಣೆ ಇಲ್ಲದೆ ಇರೋದ್ರಿಂದ, ಪ್ರತಿನಿಧಿಗಳಿಲ್ಲದೆ ಇರೋದ್ರಿಂದ ಗ್ರಾಮ ಪಂಚಾಯತು, ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯತು, ನಗರ ಪಾಲಿಕೆ, ಮಹಾನಗರ ಪಾಲಿಕೆ ಮತ್ತು ಗೌರವಾನ್ವಿತ ಶಾಸಕರನ್ನು ಕೂಡ ಇದಕ್ಕೆ ಸಭೆಗೆ ಆಹ್ವಾನಿಸ್ತೇವೆ. ಬೆಳಗ್ಗೆ 10 ಗಂಟೆಗೆ ಸಭೆ ಉದ್ಘಾಟನೆ ಆಗುತ್ತೆ. ಎಲ್ಲ ಕಾರ್ಯಕ್ರಮದಲ್ಲೂ ಒಂದೇ ರೀತಿ ಇರುತ್ತೆ. ಉದ್ಘಾಟನೆಯ ನಂತರ ಈ ಕಾರ್ಯಾಗಾರವನ್ನು ಪ್ರಾರಂಭ ಮಾಡ್ತೇವೆ. ಕಾರ್ಯಾಗಾರದಲ್ಲಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸಿಗುವಂಥ ಮತ್ತು ನಮ್ಮ ಎಲ್ಲ ನಿಯಮಗಳಲ್ಲಿ ಸಿಗುವಂಥ ಸವಲತ್ತುಗಳ ಮಾಹಿತಿಯನ್ನು ಒದಗಿಸಲಾಗುತ್ತೆ. ಮತ್ತು ಆ ಸವಲತ್ತುಗಳಿಗೆ ಅರ್ಜಿ ಕೊಡಬೇಕು, ಯಾವ ರೀತಿ ಆನ್ಲೈನಲ್ಲಿ ಅರ್ಜಿ ಕೊಡಬೇಕು ಅನ್ನೋದು ಕೂಡ ಅವರಿಗೆ ಕೊಡುವಂಥ ಜನಪ್ರತಿನಿಧಿ ಹೇಳುವಂಥ ಕೆಲಸಗಳನ್ನು ಮಾಡ್ತೇವೆ. ಅದನ್ನು ಯಾವ ರೀತಿ ಫಾಲೋಅಪ್ ಮಾಡಬೇಕು ಅಂತೇಳಿ ಮಧ್ಯವರ್ತಿಗಳ ಸಮಸ್ಯೆಗಳಿಲ್ಲದೆ, ಉಪಟಳವಿಲ್ಲದೆ ಫಲಾನುಭವಿಗಳಿಂದ ಆಯ್ಕೆಯಾದ ಸ್ಥಳೀಯ ಜನಪ್ರತಿನಿಧಿಗಳು ಆನ್ಲೈನ್ ಮೂಲಕ ಯಾವ ರೀತಿ ಅರ್ಜಿ ಹಾಕ್ಬೋದು ಮತ್ತು ಅದಕ್ಕೆ ಎಷ್ಟು ಗುರಿ ಇರ್ತದೆ, ಒಂದು ಜಿಲ್ಲೆಗೆ ಎಷ್ಟು ಗುರಿ ಇರ್ತದೆ ಅನ್ನೋದನ್ನು ಕೂಡ ಪರಿಶಿಷ್ಟ ಜಾತಿ ಇಲಾಖೆಗಳು ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ವರ್ಗ ಇಲಾಖೆಯಲ್ಲಿ ಈ 3 ವಿಭಾಗಗಳಲ್ಲಿ ಕಾರ್ಯಾಗಾರವನ್ನು ಮಾಡಿ ಅವರಿಗೆ ಇದು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಹೇಳಿರುವಂಥ ವಿಚಾರ ಏನು, ಅಂತ್ಯೋದಯ ಬಗ್ಗೆ ಒಂದು ಮಾಹಿತಿ ಕಾರ್ಯಾಗಾರವನ್ನು 4ನೇ ತಾರೀಕಿಗೆ ಬಂಟ್ವಾಳದ ಬಂಟರ ಸಭಾಭವನದಲ್ಲಿ ನಡೆಸಲಿಕ್ಕೆ ಇರುವಂಥದ್ದು. ಜೊತೆಗೆ ಸ್ವಚ್ಛತಾ ಆಂದೋಲನದ ಬಗ್ಗೆ, ಗಾಂಧಿ ಜಯಂತಿಯ ಸಲುವಾಗಿ ಸ್ವಚ್ಛತಾ ಆಂದೋಲನವನ್ನು ಕರ್ನಾಟಕ ರಾಜ್ಯದ ಎಲ್ಲ ಏನು ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ಗಳಲ್ಲಿ ಏಕಕಾಲದಲ್ಲಿ ನಡೆಸುವಂಥ ವಿಚಾರವನ್ನು ಕೂಡ ಅವರು ಮಾತಾಡಿದ್ದಾರೆ. ಎಸ್, ನಾನು ಈ ವಿಚಾರವಾಗಿ ಇನ್ನಷ್ಟು ಮಾಹಿತಿಗಳನ್ನು ನಮ್ಮ ಪ್ರತಿನಿಧಿ ಪವನ್ ಎಸ್, ಈ ವಿಚಾರವಾಗಿ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಪವನ್ ಕಾಜಿಮಡ್ಕ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಪವನ್ ಸರ್ ನಮಸ್ತೆ. ಎಸ್, ಇದು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಹೇಳಿರುವಂತಹ ವಿಚಾರಗಳ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಅದೇ ಸರ್, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ ಇವರೆಲ್ಲ ಸಂಯುಕ್ತ ಆಶ್ರಯದಲ್ಲಿ ಅಂತ್ಯೋದಯ ಕಾರ್ಯಕ್ರಮ ಏನು ಅಕ್ಟೋಬರ್ 4ರಂದು ಮಂಗಳೂರಿನ ಬಂಟ್ವಾಳದ ಬಂಟರ ಭವನದಲ್ಲಿ ನಡೆಯಲಿಕ್ಕಿರುವ ಬಗ್ಗೆ ಅವರು ಮಾಹಿತಿಯನ್ನು ನೀಡಿರುವುದು. ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಸಚಿವರಾದ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಇವತ್ತು ಮಂಗಳೂರಿನ ಸರ್ಕಿಟ್ ಹೌಸ್ನಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ನಡೆಸಿ ಹೇಳಿರುವಂತದ್ದು. ಮುಖ್ಯವಾಗಿ ಸರ್, ಇಲ್ಲಿ ಕಾರ್ಯಾಗಾರಗಳು ಏನು ಅಂದ್ರೆ ಏನು ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯತ್ ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರಿಗೆ ಇವರಿಗೆಲ್ಲ ಸರ್ಕಾರ ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆಯ ಅಧೀನದಲ್ಲಿ ಬರುವ ಯಾವುದೆಲ್ಲ ಸೌಲಭ್ಯಗಳ ಮಾಹಿತಿಯನ್ನು ನೀಡುವ, ಅಂದ್ರೆ ಯಾವುದೆಲ್ಲ ರೀತಿಯ ಸೌಲಭ್ಯಗಳಿವೆ, ಯಾವುದೆಲ್ಲ ವಿಚಾರಗಳು ಈ ಅಧೀನದಲ್ಲಿ ಏನು ಜನರಿಗೆ ಸಿಗ್ತದೆ ಅಥವಾ ಈ ಹಿಂದುಳಿದ ವರ್ಗಗಳಿಗೆ ಅಥವಾ ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಅಥವಾ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳಿಗೆ ಇವರಿಗೆಲ್ಲ ಯಾವ ರೀತಿಯ ಸರ್ಕಾರದಿಂದ ಯೋಜನೆಗಳು ರೂಪುಗೊಂಡಿದೆ, ಯಾವೆಲ್ಲ ಯೋಜನೆಗಳು ಸರ್ಕಾರದಿಂದ ಇವರಿಗೆ ಸಿಗ್ತದೆ ಎನ್ನುವುದರ ಬಗ್ಗೆ ಒಂದು ದಿನದ ಮಾಹಿತಿ ಕಾರ್ಯಾಗಾರವನ್ನು ದಿನಾಂಕ 4/10/2020 ಅಂದ್ರೆ ಬೆಳಿಗ್ಗೆ 10 ಗಂಟೆಗೆ ಮಂಗಳೂರಿನ ಬಂಟ್ವಾಳದ ಬಂಟರ ಭವನದಲ್ಲಿ ನಡೆಯಲಿಕ್ಕಿದೆ ಎನ್ನುವ ಬಗ್ಗೆ ಮಾಹಿತಿಯನ್ನು ನೀಡಿರುವಂತದ್ದು. ಮುಖ್ಯವಾಗಿ ಚುನಾಯಿತ ಪ್ರತಿನಿಧಿಗಳು ಅಂದ್ರೆ ಇದಕ್ಕೆ ಮುಖ್ಯವಾಗಿ ಬಸವರಾಜ ಬೊಮ್ಮಾಯಿ ಅವರು ಬರಬೇಕು ಆಗಿತ್ತು, ಆದ್ರೆ ಅವರು ಬೇರೆ ಕಾರ್ಯಕ್ರಮವಿದ್ದರಿಂದ ಅವರು ಆನ್ಲೈನ್ ಮೂಲಕ ನಾವು ಶುಭ ಹಾರೈಸ್ತೇನೆ ಎನ್ನುವ ವಿಚಾರವನ್ನು ಹೇಳಿದ್ರು. ಶ್ರೀ ಎಸ್ ನಾರಾಯಣಸ್ವಾಮಿ ಸಾಮಾಜಿಕ ಮತ್ತು ನ್ಯಾಯ ಮತ್ತು ಸಬಲೀಕರಣ ಖಾತೆಯ ಸಚಿವರಾಗಿರುವ ಇವರು ಕೂಡ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಎನ್ನುವಂತ ಬಗ್ಗೆ ಮಾಹಿತಿಯನ್ನು ಹೇಳಿದ್ದು. ಇನ್ನು ಮುಖ್ಯವಾಗಿ ಯಾರೆಲ್ಲ ಶ್ರೀರಾಮಲು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಮತ್ತೆ ಇಲ್ಲಿಯ ಶಾಸಕರಾದ ಮತ್ತೆ 8 ಜನ ಶಾಸಕರು ಮತ್ತು ಸಚಿವರು, ಸಂಸದರು ಎಲ್ಲರೂ ಭಾಗವಹಿಸ್ತಾರೆ ಎನ್ನುವಂತ ಬಗ್ಗೆ ಮಾಹಿತಿಯನ್ನು ನೀಡಿರುವಂತದ್ದು ಸರ್. ಅಂದ್ರೆ ಮುಖ್ಯವಾಗಿ ಇನ್ನೊಂದು ಹೇಳಿ ಸರ್. ಪವನ್, ಸ್ಥಳೀಯ ಮಟ್ಟದ ಜನಪ್ರತಿನಿಧಿಗಳಿಗೆ ಬಹುಶಃ ಕೆಲವೊಂದು ಇಲಾಖೆಗಳ ಅಲ್ಲಿರುವಂತಹ ಸೌಲಭ್ಯಗಳ ಮಾಹಿತಿಯ ಬಗ್ಗೆ ಒಂದು ಸಮಗ್ರ ನೋಟ ಇರುವುದಿಲ್ಲ. ಸೊ ಹಾಗಾಗಿ ಅವರಿಗೆ ಒಂದಷ್ಟು ಮಾಹಿತಿ ಕೊಡುವ ಸಲುವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇರುವಂತದ್ದು.
ಎಸ್ ಸರ್, ಖಂಡಿತವಾಗಿ. ಅಂದ್ರೆ ಸ್ಥಳೀಯ ಮಟ್ಟದಲ್ಲಿ ಅದರ ಎಲ್ಲಿ ಅಂದ್ರೆ ಎಲ್ಲರಿಗೂ ಮಾಹಿತಿಯನ್ನು ಗೊತ್ತಿದೆ. ಈ ಗ್ರಾಮೀಣ ಮಟ್ಟದಲ್ಲಿ ಸಾಕಷ್ಟು ಮಟ್ಟದಲ್ಲಿ ಅವರಿಗೆ ಎಲ್ಲಾ ಯೋಜನೆಗಳು, ಸರ್ಕಾರದ ಎಲ್ಲಾ ಯೋಜನೆಗಳು ಸಿಗುವುದಿಲ್ಲ ಎನ್ನುವ ದೂರುಗಳು ಸುಮಾರು ವರ್ಷಗಳಿಂದ ಕೇಳಿ ಬರುವಂತದ್ದು ಸರ್. ಈ ನಿಟ್ಟಿನಲ್ಲಿ ಗ್ರಾಮಗಳಿಗೂ ಮತ್ತು ಸ್ಥಳೀಯ ಪಂಚಾಯತಿಗಳಿಗೂ, ಸ್ಥಳೀಯ ಜನರಿಗೂ ಮತ್ತು ಗ್ರಾಮೀಣ ಮಟ್ಟದಲ್ಲಿ ಕೂಡ ಸರ್ಕಾರದ ಯೋಜನೆಗಳು ತಿಳಿಯಬೇಕು. ಸರ್ಕಾರ ಯೋಜನೆಗಳು ಆ ಸ್ಥಳ ಮಟ್ಟದಲ್ಲಿ ಕೂಡ ಅವರಿಗೂ ಕೂಡ ಸಿಗುವಂತೆ ಆಗಬೇಕು. ಈ ನಿಟ್ಟಿನಲ್ಲಿ ಅಲ್ಲಿಯ ಸ್ಥಳೀಯ ಯಾರು ಅಧಿಕಾರಿಗಳಿದ್ದೇವೆ, ಸ್ಥಳೀಯ ಸಂಸ್ಥೆಯ ಚುನಾಯಿತ ಅಧ್ಯಕ್ಷರು, ಉಪಾಧ್ಯಕ್ಷರು ಅಥವಾ ಗ್ರಾಮ ಪಂಚಾಯತ್ ಸದಸ್ಯರು ಯಾರೆಲ್ಲ ಇದ್ದಾರೆ ಅವರಿಗೆ ಅದರ ಬಗ್ಗೆ ಮಾಹಿತಿ ನೀಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಎನ್ನುವ ರೀತಿಯಲ್ಲಿ ಕೂಡ ಅವರು ಮಾಹಿತಿಯನ್ನು ನೀಡಿರುವಂತದ್ದು ಸರ್. ಇನ್ನು ಮುಖ್ಯವಾಗಿ ಇನ್ನೊಂದು ವಿಚಾರದ ಬಗ್ಗೆ ಹೇಳಿದ್ರು ಸರ್. ಅಕ್ಟೋಬರ್ 2 ಮಹಾತ್ಮ ಗಾಂಧೀಜಿ ಅವರ ಹುಟ್ಟುಹಬ್ಬದ ಮಹಾತ್ಮ ಗಾಂಧೀಜಿಯನ್ನು ಆಚರಿಸುತ್ತದೆ ದೇಶದಾದ್ಯಂತ. ಈ ನಿಟ್ಟಿನಲ್ಲಿ ಕೂಡ ಸ್ವಚ್ಛತಾ ಆಂದೋಲನ ಕೂಡ ನಾವು ಆಯೋಜಿಸಿದ್ದೇವೆ ಅನ್ನೋ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿರುವಂತದ್ದು ಸರ್. ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಅಧೀನಲ್ಲಿ ಬರುವ ಅಥವಾ ಈ ಅಧೀನದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧೀನಲ್ಲಿ ಬರುವಂತಹ ಎಲ್ಲಾ ವಸತಿಯುತ ಶಾಲೆಗಳು ಹಾಗೂ ಹಾಸ್ಟೆಲ್ಗಳಲ್ಲಿ ಏಕಕಾಲಕ್ಕೆ ಸ್ವಚ್ಛತಾ ಆಂದೋಲನಗಳು ನಡೀಲಿಕ್ಕಿರುವ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿರುವಂತದ್ದು ಸರ್. ಓಕೆ 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 ಥ್ಯಾಂಕ್ ಯು ಪವನ್. ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು. ಸಮಾಜ ಕಲ್ಯಾಣ ಇಲಾಖೆಗೆ ಅವರು ಹೋದ ತಕ್ಷಣ ಒಂದು ಹೊಸ ಟಚ್ ನೀಡಿದ್ದಾರೆ ಅಂತ ಹೇಳ್ಬೋದು. ಸರ್ವೇ ಸಾಮಾನ್ಯವಾಗಿ ಜನಪ್ರತಿನಿಧಿಗಳಿಗೆ, ಅದು ನಗರ ಇರ್ಬೋದು, ಗ್ರಾಮೀಣ ಪ್ರದೇಶ ಇರ್ಬೋದು, ಸರ್ಕಾರದ ಬೇರೆ ಬೇರೆ ಇಲಾಖೆಗಳು ಯೋಜನೆಗಳ ಮೂಲಕ ಲಭಿಸುವಂಥ ಯೋಜನೆಗಳು ಅಥವಾ ಏನೇನು ಸ್ಕೀಮ್ ಹೆಸರೇ ಯೋಜನೆಗಳು ಮತ್ತು ಏನೇನು ಸವಲತ್ತುಗಳು, ಇದರ ಬಗ್ಗೆ ಒಂದು ಪೂರ್ಣ ಪ್ರಮಾಣದ ಮಾಹಿತಿಗಳು ಇರುವುದಿಲ್ಲ. ಎಷ್ಟೋ ಬಾರಿ ಅವರು ಕೂಡ ಜನಪ್ರತಿನಿಧಿಗಳು ಕೂಡ ಇಲಾಖೆಯಿಂದ ಇಲಾಖೆಗೆ ತಡಕಾಡ್ತಾ ಇರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಒಂದು ಸಮಗ್ರವಾದಂಥ ಮಾಹಿತಿಗಳು ಸರ್ಕಾರದಿಂದ, ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅಥವಾ ಸ್ಥಳೀಯ ಆಡಳಿತದ ವತಿಯಿಂದ ನೀಡಲಾಗುವಂಥ ಸೌಲಭ್ಯಗಳು, ಯೋಜನೆಗಳು ಏನೇನು ಅನ್ನುವಂಥದ್ದನ್ನು ಜನಪ್ರತಿನಿಧಿಗಳಿಗೆ ಮನದಟ್ಟು ಮಾಡಿದರೆ ಅದು ಖಂಡಿತವಾಗಿಯೂ ಜನರಿಗೆ ತಲುಪುತ್ತೆ ಅನ್ನುವಂಥ ಒಂದು ಆಶಯ ಅಂತ್ಯೋದಯ ಈ ಒಂದು ಕಾರ್ಯಾಗಾರದ ಪ್ರಮುಖ ಉದ್ದೇಶ ಇದು. ಇನ್ನು ಸ್ವಚ್ಛತಾ ವಿಚಾರಕ್ಕೆ ಬರುವಾಗ ನಾವು ಸ್ವಚ್ಛತೆ ವಿಚಾರವಾಗಿ ಮಾತಾಡ್ತಾನೆ ಇರ್ತೇವೆ. ಒಂದಷ್ಟು ಜನ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ಕೂಡ ಇರ್ತಾರೆ. ಆದರೆ ಒಂದು ಆದ ಸಾಮೂಹಿಕವಾದಂಥ ಒಂದು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಒಂದು ಗಾಂಧಿ ಜಯಂತಿಯ ನೆನಪಿನಲ್ಲಿ ಅಥವಾ ಗಾಂಧಿ ಜಯಂತಿಯ ಸಂದರ್ಭದಲ್ಲಿ ಸ್ವಚ್ಛ ಭಾರತ್ ಅಥವಾ ನಮ್ಮ ಊರನ್ನು ಸ್ವಚ್ಛವಾಗಿಡುವಂಥ ಕಾರ್ಯಕ್ರಮಕ್ಕೆ ಕೂಡ ಚಾಲನೆ ನೀಡಲಾಗ್ತಾ ಇರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ನಲ್ಲಿ ಸ್ವಚ್ಛತಾ ಆಂದೋಲನಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ ಅಂತ ಸಚಿವರು ಹೇಳಿದ್ದಾರೆ. ಒಳ್ಳೆಯ ವಿಚಾರ. ನಾನು ಮುಂದಿನ ಸುದ್ದಿಗೆ ಹೋಗ್ತಾ ಇದ್ದೇನೆ. ಮುಂದಿನ ಸುದ್ದಿಗೆ ಹೋಗುವಂಥ ಸಂದರ್ಭದಲ್ಲಿ ನಾನು ಬಹುಶಃ ಇಲ್ಲಿ ನಾನು ಸರ್ಟಿಫಿಕೇಟ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಯಾರಿಗೆ ಸರ್ಟಿಫಿಕೇಟ್ ಕೊಡುವಂಥದ್ದು? ಈಗ ನೀವು ಸಾಮಾನ್ಯವಾಗಿ ನೋಡಿರಬಹುದು, ವಿದ್ಯಾರ್ಥಿಗಳು ಬೇರೆ ಬೇರೆ ಪರೀಕ್ಷೆ ಅಥವಾ ಉನ್ನತ ಶಿಕ್ಷಣಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಸರ್ಟಿಫಿಕೇಟ್ಗಳು ಅವರಿಗೆ ಬೇಕಾಗತ್ತೆ ಮತ್ತು ಅದನ್ನು ಸಲ್ಲಿಸಬೇಕಾಗತ್ತೆ. ಮತ್ತು ಸಲ್ಲಿಸಲಿಕ್ಕೆ ಅದಕ್ಕೊಂದು ಫಾರ್ಮ್ಯಾಟ್ಗಳು ಕೂಡ ಇರುತ್ತೆ, ನಿಗದಿತವಾದಂಥ ಒಂದು ಪತ್ರಗಳು ಅಥವಾ ಅನೆಕ್ಷರ್ಗಳು ಕೂಡ ಇರುತ್ತೆ. ಸೊ ನೀವು ಈಗ ಒಂದಷ್ಟು ವರ್ಷಗಳಿಂದ ಕರಾವಳಿಯ ಮಕ್ಕಳಿಗೆ, ಅದರಲ್ಲೂ ಕೂಡ ವೈದ್ಯಕೀಯ ಶಿಕ್ಷಣಕ್ಕೆ ಹೋಗುವವರಿಗೆ ಒಂದು ಅಭಿಪ್ರಾಯ ಮತ್ತು ಅವರಿಗೊಂದು ಮಾಹಿತಿ ಕೂಡ ಇರುವಂಥದ್ದು ಏನಂತ ಹೇಳಿದ್ರೆ, ಇದು ನೀವು ಅಂದರೆ ಲಿಂಗ್ವಿಸ್ಟಿಕ್ ಮೈನಾರಿಟಿ. ಇಲ್ಲಿ ನೋಡಿ, ವೈದ್ಯಕೀಯ ಶಿಕ್ಷಣ ಅಥವಾ ಇತರ ತಾಂತ್ರಿಕ ಶಿಕ್ಷಣ ಇರ್ಬೋದು, ಯಾವುದಕ್ಕೆ ಹೋಗುವ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಮೀಸಲಾತಿಯ ಸೌಲಭ್ಯಗಳು ಇದ್ದಾವೆ. ಇತ್ತೀಚೆಗಂತೂ ಸರ್ಕಾರ ಆರ್ಥಿಕವಾಗಿ ಹಿಂದುಳಿದವರಿಗೆ ಕೂಡ ಒಂದು ಮೀಸಲಾತಿ ಕೊಡುವಂಥ ಪ್ರಸ್ತಾಪವನ್ನು ಮಾಡಿದೆ. ಸೊ ಇಂಥ ಸಂದರ್ಭದಲ್ಲಿ ಈಗ ಮೀಸಲಾತಿಯಲ್ಲಿ ಭಾಷಾ ಅಲ್ಪಸಂಖ್ಯಾತರು ಅಂತ ಕೂಡ ಇದ್ದಾರೆ. ಭಾಷಾ ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ತುಳುವರು ಭಾಷಾ ಅಲ್ಪಸಂಖ್ಯಾತರು, ಬ್ಯಾರಿ ಸಮುದಾಯದವರು ಭಾಷಾ ಅಲ್ಪಸಂಖ್ಯಾತರು, ಅಥವಾ ಕೊಡವ ಭಾಷೆ ಮಾತಾಡುವವರು ಅಥವಾ ಅರೆಭಾಷೆ ಮಾತಾಡುವವರು, ಇವರೆಲ್ಲರೂ ಭಾಷಾ ಅಲ್ಪಸಂಖ್ಯಾತರು. ಇವರಿಗೆ ಕೂಡ ಒಂದು ಸಣ್ಣ ಪ್ರಮಾಣದ ಮೀಸಲಾತಿ ವೈದ್ಯಕೀಯ ಕಾಲೇಜುಗಳಲ್ಲಿ ಇರುತ್ತೆ. ಅದು ಕೂಡ ಇಲ್ಲಿ ಗಮನಿಸಬೇಕು. ಆ ಕಾಲೇಜು ಮೈನಾರಿಟಿ ಸ್ಟೇಟಸ್ ಪ್ರಕಾರ ಕಾಲೇಜಿಗೆ ಮಾನ್ಯತೆ ಇರಬೇಕು. ಅಂಥ ಸಂದರ್ಭದಲ್ಲಿ ಆ ಕಾಲೇಜಿನಲ್ಲಿ ಈ ಒಂದು ಕೋಟಾದ ಭಾಷಾ ಅಲ್ಪಸಂಖ್ಯಾತ ಕೋಟಾದಲ್ಲಿ ಸೀಟ್ ಸಿಗುತ್ತೆ. ಸೊ ಎಲ್ಲ ಕಡೆ ಅದು ಕೂಡ ಸಿಗುವುದಿಲ್ಲ, ಅದು ಕೂಡ ಗಮನದಲ್ಲಿ ಇರಬೇಕಾದ ವಿಚಾರ. ಈಗ ತುಳುವಿನ ವಿಚಾರಕ್ಕೆ ಬಂದಾಗ ಸಾಮಾನ್ಯವಾಗಿ CET ಪರೀಕ್ಷೆ ಬರೆದ ತಕ್ಷಣ ಅಥವಾ ನೀಟ್ ಪರೀಕ್ಷೆ ಬರೆದ ತಕ್ಷಣ ವಿದ್ಯಾರ್ಥಿಗಳಲ್ಲಿ ಒಂದು ಪ್ರಸ್ತಾಪ ಬರುತ್ತೆ.
ನಮಗೆ ಹೆಚ್ಚಿನವರಿಗೆ ಇದು ಮಾಹಿತಿ ಕೂಡ ಇರುವುದಿಲ್ಲ. ಬೇರೆ ಎಲ್ಲ ರಿಸರ್ವೇಷನ್ ಬಗ್ಗೆ, ಕಾಸ್ಟ್ ಜಾತಿ ರಿಸರ್ವೇಷನ್ ಬಗ್ಗೆ, ಜೊತೆಗೆ ಏನು ಇನ್ಕಮ್ ಕಡಿಮೆ ಇನ್ಕಮ್ ಇರುವವರಿಗೆ ಇರುವಂಥ ರಿಸರ್ವೇಷನ್ ಬಗ್ಗೆ ಒಂದಷ್ಟು ಮಾಹಿತಿ ಇರುತ್ತೆ. ಮತ್ತು ಮೈನಾರಿಟಿ ಸ್ಟೇಟಸ್ ಬಗ್ಗೆ, ಅಲ್ಪಸಂಖ್ಯಾತ ಸಮುದಾಯದ ಮೀಸಲಾತಿ ಬಗ್ಗೆ ಮಾಹಿತಿ ಇರುತ್ತೆ. ಆದರೆ ಭಾಷಾ ಅಲ್ಪಸಂಖ್ಯಾತರು ಅನ್ನೋ ವಿಚಾರದ ಬಗ್ಗೆ ಮಾಹಿತಿಗಳು ಎಷ್ಟೋ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ನಾಳೆ ಏನು ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಯಾರೋ ಆಚೆ ಈಚೆ ಅವರು ಕೇಳಿದಾಗ ಗೊತ್ತಾಗುತ್ತೆ. ಸೊ ಒಂದಷ್ಟು ವಿದ್ಯಾರ್ಥಿಗಳಿಗೆ CET ಪರೀಕ್ಷೆ ಬರೆಯುವ ಸಂದರ್ಭದಲ್ಲಿ, ನೀಟ್ ಪರೀಕ್ಷೆ ಬರೆಯುವ ಸಂದರ್ಭದಲ್ಲಿ ಪೋಷಕರು, ಕೋಚಿಂಗ್ ಸೆಂಟರ್ನವರು, ಸ್ಕೂಲ್ ಕಾಲೇಜಿನವರು ಹೇಳಿರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಅವರು ಸರ್ಟಿಫಿಕೇಟ್ಗಳನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಮತ್ತು ಈ ಸರ್ಟಿಫಿಕೇಟನ್ನು ನೆನ್ಪಿಟ್ಕೊಳ್ಳಿ, ಭಾಷಾ ಅಲ್ಪಸಂಖ್ಯಾತ ಈ ವ್ಯಕ್ತಿ ಇವರು ಭಾಷಾ ಅಲ್ಪಸಂಖ್ಯಾತರು, ಇವರು ತುಳು ಭಾಷಿಗರು, ಇವರು ಬ್ಯಾರಿ ಭಾಷಿಗರು ಅನ್ನುವಂಥದ್ದನ್ನು ಸರ್ಟಿಫಿಕೇಟನ್ನು ಇಶ್ಯೂ ಮಾಡುವಂಥ ಪ್ರಾಧಿಕಾರ ಯಾವುದು? ಅದು ಆಯಾಯ ತಾಲೂಕಿನ ತಹಶೀಲ್ದಾರರು ಇಶ್ಯೂ ಮಾಡುವಂಥದ್ದು. ನೆನ್ಪಿಟ್ಕೊಳ್ಳಿ, ಆಯಾಯ ತಾಲೂಕಿನ ತಹಶೀಲ್ದಾರರು ಇಶ್ಯೂ ಮಾಡುವಂಥದ್ದು. ಸಕ್ಷಮ ಪ್ರಾಧಿಕಾರ ಯಾರು? ಅದು ತಹಶೀಲ್ದಾರರು. ಸೊ ಹಾಗಾಗಿ ನೀವು ಇನ್ಕಮ್ ಸರ್ಟಿಫಿಕೇಟ್ ಇಲ್ಲಿಂದ ಹೋಗಿ ತರ್ಕೊಂಡು ಬರ್ತೀರಿ? ತಹಶೀಲ್ದಾರ್ ಕಚೇರಿಯಿಂದ. ನಿಮಗೆ ಕಾಸ್ಟ್ ಸರ್ಟಿಫಿಕೇಟ್, ಜಾತಿ ಸರ್ಟಿಫಿಕೇಟ್ ಎಲ್ಲಿಂದ ತರ್ತೀರಿ? ಅದು ತಹಶೀಲ್ದಾರ್ ಕಚೇರಿಯಿಂದ. ನಿಮಗೆ ಭಾಷಾ ಅಲ್ಪಸಂಖ್ಯಾತರು ಅಥವಾ ಮಾತೃಭಾಷೆ ಸರ್ಟಿಫಿಕೇಟ್ ಅದೆಲ್ಲಿ ಕೊಡ್ತಾರೆ? ಅದು ಕೂಡ ತಹಶೀಲ್ದಾರ್ ಕಚೇರಿಯಿಂದ. ಅದರ ಆಚೆಗೆ ಯಾರೂ ಕೊಟ್ಟರು ಕೂಡ ಅದಕ್ಕೆ ಮಾನ್ಯತೆಗಳು ಇಲ್ಲ. ಇದು ನಿಮಗೆ ಸ್ಪಷ್ಟ ಇರಬೇಕು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ. ತಹಶೀಲ್ದಾರ್ ಕಚೇರಿಯ ಹೊರತುಪಡಿಸಿ ಯಾರು ಕೊಡುವ ಸರ್ಟಿಫಿಕೇಟಿಗೂ, ಮಾತೃಭಾಷೆ ಸರ್ಟಿಫಿಕೇಟಿಗೂ ಅದಕ್ಕೆ ಮಾನ್ಯತೆ ಇರುವುದಿಲ್ಲ. ಇದು ಗಮನದಲ್ಲಿಟ್ಕೊಳ್ಳಿ. ಯಾರ್ಯಾರೋ ಇನ್ಕಮ್ ಸರ್ಟಿಫಿಕೇಟ್ ಬರೆದು ಕೊಡೋಕ್ಕಾಗಲ್ಲ, ಯಾರ್ಯಾರೋ ಜಾತಿ ಪ್ರಮಾಣ ಪತ್ರ ಬರೆದು ಕೊಡೋಕ್ಕಾಗಲ್ಲ, ಅದೇ ರೀತಿಯಾಗಿ ಯಾರ್ಯಾರು ಮಾತೃಭಾಷೆ ಸರ್ಟಿಫಿಕೇಟ್ ಕೊಡೋಕ್ಕಾಗೋದಿಲ್ಲ. ಆಯಾಯ ಸಕ್ಷಮ ಪ್ರಾಧಿಕಾರಗಳೇ ಬರೆದು ಕೊಡಬೇಕಾಗತ್ತೆ. ಇಲ್ಲಿ ಐರನಿ, ವ್ಯಂಗ್ಯ ನೋಡಿ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಭಾಷಣ ಮಾಡ್ತಾರೆ. ಫೇಸ್ಬುಕ್ ಅಲ್ಲಿ, ವಾಟ್ಸಪ್ ಅಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಅರಿಯಬಿಟ್ಟಿದ್ದಾರೆ. ವೈದ್ಯಕೀಯ ಶಿಕ್ಷಣಕ್ಕೆ ಹೋಗುವವರಿಗೆ ನಾನು ತುಳು ಅಕಾಡೆಮಿಯ ವತಿಯಿಂದ ಭಾಷಾ ಪ್ರಮಾಣ ಪತ್ರವನ್ನು ಕೊಡುತ್ತೇನೆ, ನೀವು ತುಳು ಕೋಟದಲ್ಲಿ ಅಪ್ಲೈ ಮಾಡೋದಿದ್ರೆ ಈ ಸರ್ಟಿಫಿಕೇಟ್ ಅನ್ನು ಕೊಂಡೋಗಿ ಅಂತ. ಎಸ್, ಅವ್ರು ಮಾತನಾಡೋದನ್ನು ಒಮ್ಮೆ ಕೇಳಿಕೊಳ್ಳಿ ಪೂರ್ತಿಯಾಗಿ. ನಾವು ಪೂರ್ತಿಯಾಗಿ ತೋರಿಸ್ತೇವೆ. ಆಮೇಲೆ ನಿಮಗೆ ಇದಕ್ಕೆ ಸಂಬಂಧಪಟ್ಟ ಸ್ಪಷ್ಟೀಕರಣವನ್ನು ಸಂಬಂಧಪಟ್ಟವರು ಕೊಡ್ಲಿಕ್ಕಿದ್ದಾರೆ. ಜಸ್ಟ್ ದಯಾನಂದ ಕತ್ತಲ್ ಸಾರ್, ತುಳು ಅಕಾಡೆಮಿ ಅಧ್ಯಕ್ಷರು ಮಾಡ್ತಾ ಇರುವ ಪ್ರಚಾರವನ್ನೊಮ್ಮೆ ನೋಡಿ. ಉನ್ನತ ವ್ಯಾಸಂಗ ಬಂದುಡೆ ಬಾರಿ ವಿಶೇಷವಾದ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದು ಮಾತ ಉನ್ನತ ವ್ಯಾಸಂಗ ಮಲ್ಪನಂಚಿತ್ತನ ವಿದ್ಯಾರ್ಥಿಗಳಿಗೆ ಅವಳ ತುಳುವರಿಗೆ ತುಳು ಕೋಟ ಸರ್ಟಿಫಿಕೇಟ್ ನಮ್ಮ ತುಳು ಅಕಾಡೆಮಿದ ಪ್ರಾಪ್ತಿ ಆಗ್ತದೆ. ಐಕೆ ಬೋಡಾದ ಮಾತ ಉನ್ನತ ವ್ಯಾಸಂಗ ಮಲ್ಪನಂಚಿತ್ತನ ವಿದ್ಯಾರ್ಥಿನ ಅಪ್ಪೆಮ್ಮೆ ಅತ್ತನಕಲ ಬಂಧುವರ್ಗದಕಲು ನಿಖಲ್ನ ಶಾಲೆಗೆ ಹೋದು ನಿಖಲ್ನ ಜೋಕುಲ್ನ ಮಾತೃಭಾಷೆ ತುಳು ಪಣಪುನ ಉಂಡ ಅಂದ ನಿಖಲ್ನ ಟೀಸಿಡುವುದು ಇಜ್ಜಿ ಪಣದಂಡ ನಿಖಲು ತುಳುವೆರಾಯಿ ನಡೆದ ಅವರ ಒಂಜಿ ಬೊಲ್ದು ಕಾಕಜಿಡ ಆ ಶಾಲೆದ ಮುಖ್ಯಸ್ಥರಿಗೆ ಅರ್ಜಿ ಬರೆದು ಎಂಕಲ ಮಾತೃಭಾಷೆ ತುಳು ಒಂದು ಎಂಕಲ್ನ ಹಕ್ಕು ಪಣಪುನವಿನ ಕಡಖಂಡಿತವಾದ ತೆರಿಪಾದ ಅವೇನು ಬದಲಾವಣೆ ಮಲ್ತೊಂದು ಶಾಲೆದ ನಿಖುಲ ಆ ಸರ್ಟಿಫಿಕೇಟ್ 19 ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮಾತ ವಿದ್ಯಾರ್ಥಿನಗಳಿಗೆ ನಿಖಲಿಗೆ ತುಳು ಕೊಟ್ಟ ಸರ್ಟಿಫಿಕೇಟ್ ಕೊರ್ಪ ಅವು ವೈದ್ಯಕೀಯ ವಿಭಾಗವು ಅತ್ತಂಡ ಉನ್ನತ ವ್ಯಾಸಂಗವು ಕೋಪನಂಚಿತ್ತನ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚ ಅಕಲ್ನ ಫೀಸ್ಡ್ ಒಂಜಾತ್ ಕಡಿತ ತಿಕ್ಕೊಂಡು ಅಕಲಿಗೆ ಒಂಜಾತ್ ವಿನಾಯಿತಿ ತಿಕ್ಕೊಂಡು ಐಕ್ಯಬೋಡಾದ ದಯಮಲ್ತದ ಅತಿ ಶೀಘ್ರವಾದ ನಿಖಲ್ನ ಮಾತೃಭಾಷೆನ ಪರಿಶೀಲನೆ ಮಲ್ಪಲೆ ಅವನ ಸರಿ ಇಜ್ಜಿಂಡ ತಿದ್ದುಬಡಿ ಮಲ್ಪಲೆ ಮಾತೃಭಾಷೆ ತುಳು ಇತ್ತಿನಂಚಿತ್ತನ ಮಾತ ವಿದ್ಯಾರ್ಥಿಗಳು ಆಯಿನಾಥ ಬೇಗ ಅಕಾಡೆಮಿ ಬೆಲೆ ಒಂದು ಎಂಕಲ್ನ ಕರ್ತವ್ಯ ಪಂಪನ ನಿಲೆಟ್ ನಿಖಲಿಗೆ ಮಾತಿರಗಿಲ್ಲ ತುಳು ಕೊಟ್ಟ ಸರ್ಟಿಫಿಕೇಟ್ ಕೊರ್ಪುನಂಚಿತ್ತನ ವ್ಯವಸ್ಥೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮಲ್ಪುಂಡು ಒಂದು ಎಂಕಲ್ನ ವಿದ್ಯಾರ್ಥಿಗಳು ತುಳುವ ವಿದ್ಯಾರ್ಥಿಗಳಿಗೆ ಸಂದೋಡ ಆಯಿನಂಚಿತ್ತನ ನ್ಯಾಯ ಆಯಿನಾಥ ಬೇಗ ಬೆಲೆ ಆ ಒಂದು ಸರ್ಟಿಫಿಕೇಟ್ ಅನ್ನು ಪಡೆಯಲೆ ತನ್ನ ಮುಖೇನ ಉನ್ನತವಾಯಿನಂಚಿತ್ತನ ವ್ಯಾಸಂಗ. ನೀವು ಇಲ್ಲಿ ಕೇಳಿಸ್ಕೊಂಡ್ರೆ ಯಾವ ರೀತಿಯಾಗಿ ತುಳು ಅಕಾಡೆಮಿಯ ಅಧ್ಯಕ್ಷರು ನಾನು ಸರ್ಟಿಫಿಕೇಟ್ ಕೊಡ್ತೇನೆ ಅಂತ ಎಷ್ಟೊಂದು ಬಹಿರಂಗವಾಗಿ ಹೇಳಿಕೊಳ್ತಾ ಇದ್ದಾರೆ. ಮತ್ತು ಆ ಸರ್ಟಿಫಿಕೇಟ್ ಅನ್ನು ಕೊಂಡೋಗಿ ವೈದ್ಯಕೀಯ ಶಿಕ್ಷಣಕ್ಕೆ ಬಳಸಿಕೊಳ್ಳಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಎಸ್, ನಾನು ಈ ಬಗ್ಗೆ ಸ್ಪಷ್ಟೀಕರಣವನ್ನು ಕೇಳಲಿಕ್ಕೆ
ಸಾರ್ವಜನಿಕರಿಗೆ, ವೀಕ್ಷಕರಿಗೆ, ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ಸ್ಪಷ್ಟೀಕರಣ ಬೇಕಾಗಿದೆ. ಈ ಸಲುವಾಗಿ ನಾನು ಮಂಗಳೂರಿನ ತಹಶೀಲ್ದಾರ್ ಗುರುಪ್ರಸಾದ್ ಅವರ ಜೊತೆಗೆ ನೇರ ಸಂಪರ್ಕದಲ್ಲಿ ಮಾತಾಡಲಿಕ್ಕೆ ಬಯಸ್ತೇನೆ. ಸರ್ ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್, ಈಗ ಒಂದು ಸರ್ಟಿಫಿಕೇಟ್ ವಿದ್ಯಾರ್ಥಿಗಳಿಗೆ ಬಯಸುವಂತ ಇನ್ಕಮ್ ಸರ್ಟಿಫಿಕೇಟ್ ಇರಬಹುದು, ಜಾತಿ ಪ್ರಮಾಣ ಪತ್ರ ಇರಬಹುದು, ಭಾಷಾ ಅಲ್ಪಸಂಖ್ಯಾತ ಪ್ರಮಾಣ ಪತ್ರ ಇರಬಹುದು. ಇದನ್ನು ತಹಶೀಲ್ದಾರ್ ಕಚೇರಿ ಅಥವಾ ತಹಶೀಲ್ದಾರ್ನನ್ನು ಹೊರತುಪಡಿಸಿ ಕರ್ನಾಟಕದಲ್ಲಿ ಬೇರೆ ಯಾರಿಗಾದರೂ ಕೊಡಲಿಕ್ಕೆ ಕರ್ನಾಟಕ ಸರ್ಕಾರ ಅನುಮತಿ ಏನಾದರೂ ಕೊಟ್ಟಿದೆಯಾ ಅಂತ ಮೊದಲ ಪ್ರಶ್ನೆ. ಈಗ ಕರ್ನಾಟಕ ಸರ್ಕಾರದ ಆದೇಶದ ಪ್ರಕಾರ ಸಮಾಜ ಕಲ್ಯಾಣ ಇಲಾಖೆ ಮತ್ತೆ ನಮ್ಮ ಕಂದಾಯ ಇಲಾಖೆಯ ಆದೇಶದ ಪ್ರಕಾರ ಜಾತಿ ಮತ್ತೆ ಆದಾಯ ಪ್ರಮಾಣ ಪತ್ರವನ್ನ ಕೂಡ ಪ್ರಾಧಿಕಾರ ತಹಶೀಲ್ದಾರಿ ಆಗಿದ್ದಾರೆ. ಓಕೆ. ಮತ್ತೆ ಈ ಭಾಷಾ ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟ ಹಾಗೆ ತುಳು, ಕೊಂಕಣಿ, ಮರಾಠಿ ಈ ಅಲ್ಪಸಂಖ್ಯಾತ ಭಾಷೆಯ ದೃಢಪತ್ರವನ್ನು ಕೂಡ ತಹಶೀಲ್ದಾರ್ ಅವರೇ ಕೊಡ್ತಾರೆ. ತಹಶೀಲ್ದಾರ್ ಕೊಡತಕ್ಕಂತ ದೃಢಪತ್ರವನ್ನ ಬೇರೆ ಬೇರೆ ಪ್ರಾಧಿಕಾರಗಳು ಅದನ್ನ ಅಧಿಕೃತ ದೃಢಪತ್ರ ಅಂತ ಒಪ್ಪಿಕೊತಾರೆ. ಈ ತುಳು, ಕೊಂಕಣಿ, ಮರಾಠಿ ಈ ಭಾಷೆಗಳನ್ನ ನಾವು ಅಲ್ಪಸಂಖ್ಯಾತ ಭಾಷೆಗಳಿಗೆ ಅವರಿಗೆ ಅದರದೇ ಆದಂತಹ ಮೀಸಲಾತಿ ಸೌಲಭ್ಯಗಳನ್ನ ಪಡ್ಕೊಳ್ಳಿಕ್ಕೋಸ್ಕರ ತಹಶೀಲ್ದಾರ್ ಅವರು ಶಾಲಾ ದಾಖಲಾತಿಗಳು ಮತ್ತೆ ಕಂದಾಯ ನಿರೀಕ್ಷಕರ ವರದಿ ಆಧಾರದ ಮೇಲೆ ಆ ದೃಢಪತ್ರವನ್ನ ಕೊಡ್ತಾರೆ. ಆದರೆ ಸರ್, ಈಗ ಯಾವುದೇ ಪರೀಕ್ಷಾ ಪ್ರಾಧಿಕಾರಗಳು ಅಥವಾ ಯಾವುದೇ ಉನ್ನತ ಶಿಕ್ಷಣ ಸಂಸ್ಥೆಗಳು ತಹಶೀಲ್ದಾರರು ಅವರು ಕೊಟ್ಟ ಪ್ರಮಾಣ ಪತ್ರವನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ, ಹೌದಾ? ಖಂಡಿತ 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 ಅದು ಇರದೇ ಹಾಗೆ. ಈಗ ಬೇರೆ ಯಾರು ಕೊಟ್ಟ ಸರ್ಟಿಫಿಕೇಟ್ ಅನ್ನು ಕೂಡ ಸರ್ಕಾರ ಮಾನ್ಯತೆ ಮಾಡುತ್ತಾ? ಇಲ್ಲ, ನನ್ನ ವೈಯಕ್ತಿಕ ಇದ್ರ ಪ್ರಕಾರ ಆತರ ಮಾನ್ಯತೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಸೊ ಹಾಗಾಗಿ ನಾನು ಈ ಒಂದು ವೇದಿಕೆ ಮೂಲಕ ನಿಮ್ಮ ಹತ್ರ ಕೇಳುವಂತದ್ದು, ಹಾಗಿದ್ರೆ ಸಾರ್ವಜನಿಕರು, ವಿದ್ಯಾರ್ಥಿಗಳು ಭಾಷಾ ಅಲ್ಪಸಂಖ್ಯಾತ ಸರ್ಟಿಫಿಕೇಟ್ ಬೇಕು ಅಂತ ಇದ್ದರೆ ತಹಶೀಲ್ದಾರ್ ಕಚೇರಿ, ತಾಲೂಕು ಕಚೇರಿಗೆ ಅರ್ಜಿ ಕೊಡ್ಲಿ, ಅಲ್ಲಿಂದ ಅವರು ಪಡ್ಕೊಳ್ಳಿ. ಆ ತಾಲೂಕು ಕಚೇರಿಗೆ ಅರ್ಜಿ ಕೊಡುವ ಪ್ರಕ್ರಿಯೆ ಏನ್ ಸರ್? ಅಂದ್ರೆ ಅವರು ಒಂದು ಅರ್ಜಿ ನಮೂನೆ ಮತ್ತೆ ಅವರು ಶಾಲೆಯ ಒಂದು ಸರ್ಟಿಫಿಕೇಟ್ ಇಷ್ಟು ಅಪ್ಲಿಕೇಶನ್ ಅನ್ನು ಕೊಟ್ರೆ ನಾವು ಒಂದು ವಾರದ ಒಳಗಡೆ ಆ ದೃಢಪತ್ರವನ್ನ ತನಿಖೆ ಮಾಡಿ ಅವರಿಗೆ ಅವರ ಅಲ್ಪಸಂಖ್ಯಾತ ಭಾಷೆಯ ಬಗ್ಗೆ ದೃಢಪತ್ರವನ್ನ ಕೊಡ್ತೀವಿ. ಅದು ತುಳು ಇರಬಹುದು, ಕೊಂಕಣಿ ಇರಬಹುದು, ಕೊಂಕಣಿ, ಮರಾಠಿ ಇವೆಲ್ಲವೂ ಬರ್ತದೆ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ. ಥ್ಯಾಂಕ್ ಯು. ಇದು ಮಂಗಳೂರಿನ ತಹಶೀಲ್ದಾರ್ ಗುರುಪ್ರಸಾದ್ ಅವರು ಹೇಳಿರುವಂತ ಮಾಹಿತಿ ಮತ್ತು ಸರ್ಕಾರದ ಅಧಿಕೃತವಾದಂಥ ಮಾಹಿತಿ. ನಾನು ವೀಕ್ಷಕರಲ್ಲಿ, ವಿದ್ಯಾರ್ಥಿಗಳಲ್ಲಿ, ಪೋಷಕರಲ್ಲಿ ಮತ್ತೊಮ್ಮೆ ಹೇಳಿಕೊಳ್ಳುವಂಥದ್ದು, ಯಾರೋ ವಾಟ್ಸಪ್ನಲ್ಲಿ ಮುಂಡಾಸ್ ಕಟ್ಟಿ ಹೇಳಿಕೆ ಕೊಟ್ಟ ತಕ್ಷಣ ನೀವು ಅದರ ಹಿಂದೆ ಹೋಗಿ ಕತ್ತಲೆಗೆ ಬೀಳಬೇಡಿ ಅಂತ ನೆನಪಿಟ್ಟುಕೊಳ್ಳಿ. ನೀವು ಮಾಡುವಂಥ ಸರ್ಟಿಫಿಕೇಟ್, ಮಾಡಿಸಿಕೊಳ್ಳುವಂಥ ಸರ್ಟಿಫಿಕೇಟ್ ಅತ್ಯಂತ ದೃಢೀಕೃತ ಸರ್ಟಿಫಿಕೇಟ್ ಆಗಿರಬೇಕು, ವ್ಯಾಲಿಡ್ ಸರ್ಟಿಫಿಕೇಟ್ ಆಗಿರಬೇಕು. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಇದೆ, ನೀವೆಲ್ಲ ಕೇಳಿರ್ತೀರಿ. CET ಪರೀಕ್ಷೆಯನ್ನು ಕಂಡಕ್ಟ್ ಮಾಡೋರು ಈಗಾಗಲೇ CET ಪರೀಕ್ಷೆ ಮುಗಿದು ದಾಖಲೆ ಪತ್ರಗಳನ್ನು ಸಬ್ಮಿಟ್ ಮಾಡಲಿಕ್ಕೆ ಪ್ರಕ್ರಿಯೆಗಳು ಆರಂಭವಾಗಿದೆ. CET ಪರೀಕ್ಷೆ ಮುಗಿದಿದೆ, ಉನ್ನತ ಶಿಕ್ಷಣಕ್ಕೆ ಹೋಗುವವರಿಗೆ ಅವರ ದಾಖಲೆ ಪತ್ರಗಳನ್ನು, ಯಾರು CETಯಲ್ಲಿ ತೇರ್ಗಡೆ ಆಗಿದ್ದಾರೆ, ರ್ಯಾಂಕ್ ಪಡೆದಿದ್ದಾರೆ, ಅವರ ದಾಖಲೆ ಪತ್ರಗಳನ್ನು ಸಬ್ಮಿಟ್ ಮಾಡುವಂಥ ಪ್ರಕ್ರಿಯೆ ಆರಂಭಗೊಂಡಿದೆ. ಇಂತಹ ಸಂದರ್ಭದಲ್ಲಿ ದಾರಿ ತಪ್ಪಬೇಡಿ. ಸೊ ಇಂತಹ ಸಂದರ್ಭದಲ್ಲೇ ಈ ವಿಡಿಯೋ ಬಂದಿರೋದು. ನಾನು ಸರ್ಟಿಫಿಕೇಟ್ ಕೊಡ್ತೇನೆ ಅಂತ ಹೇಳಿಕೊಂಡು ಈ ಟೈಮಲ್ಲೇ, ಯಾಕಂದರೆ CET ಪರೀಕ್ಷೆ ಮುಗಿದಿದೆ, ಇಲ್ಲಿ ವಿದ್ಯಾರ್ಥಿಗಳು ಡಾಕ್ಯುಮೆಂಟೇಷನ್ ಅನ್ನು ಸಬ್ಮಿಟ್ ಮಾಡಬೇಕಾಗಿದೆ. ಡಾಕ್ಯುಮೆಂಟೇಷನ್ ಸಬ್ಮಿಟ್ ಮಾಡುವಾಗ ಅವರ ಎಲ್ಲ ಎಲಿಜಿಬಿಲಿಟಿ ಪ್ರಮಾಣ ಪತ್ರಗಳನ್ನು ಮತ್ತು ಮೀಸಲಾತಿಗೆ ಅವರು ಒಂದು ವೇಳೆ ಬಯಸಿದಾದರೆ ಅದಕ್ಕೆ ಸಂಬಂಧಪಟ್ಟ ಪ್ರಮಾಣ ಪತ್ರಗಳನ್ನು, ಜಾತಿ ಕೋಟದ ಮೂಲಕ ಬಯಸುವಂಥ ಏನು ಮೀಸಲಾತಿ ಇದ್ದರೆ ಅದಕ್ಕೆ ಪ್ರಮಾಣ ಪತ್ರಗಳು, ಇನ್ಕಮ್ ಆದಾಯ ಕಡಿಮೆ ಅನ್ನುವಂಥ ಕಾರಣಕ್ಕಾಗಿ ಅವರು ಒಂದು ವೇಳೆ ಮೀಸಲಾತಿ ಬಯಸಿದರೆ ಅದಕ್ಕೆ ಸಂಬಂಧಪಟ್ಟ ಪ್ರಮಾಣ ಪತ್ರಗಳನ್ನು, ಭಾಷಾ ಅಲ್ಪಸಂಖ್ಯಾತರು ಈಗಾಗಲೇ ತಹಶೀಲ್ದಾರರು ಹೇಳಿದಾರಲ್ಲ, ತುಳು ಇರ್ಬೋದು, ಮರಾಠಿ ಇರ್ಬೋದು, ಕೊಂಕಣಿ ಇರ್ಬೋದು, ಬ್ಯಾರಿ ಇರ್ಬೋದು, ಇವರು ಏನು ನಮ್ಮ ಭಾಷಾ ಅಲ್ಪಸಂಖ್ಯಾತ, ಸೊ ಹಾಗಾಗಿ ನನಗೂ ಮೀಸಲಾತಿ ಕೊಡಿ ಅಂತ ಒಂದು ವೇಳೆ ಅರ್ಜಿ ಸಲ್ಲಿಸಿದ್ದರೆ ಅದಕ್ಕೆ ಸಂಬಂಧಪಟ್ಟ ಸರ್ಟಿಫಿಕೇಟ್ ಕೂಡ ನೀವು ಸಲ್ಲಿಸುವಾಗ ಅದು ಅಧಿಕೃತವಾಗಿರಬೇಕು. ಸರ್ಕಾರ ಪ್ರತಿಯೊಂದು ಸರ್ಟಿಫಿಕೇಟ್ಗೆ ಒಂದು ಸಕ್ಷಮ ಪ್ರಾಧಿಕಾರವನ್ನು ಇಂಥವರೇ ಸರ್ಟಿಫಿಕೇಟ್ ಕೊಡಬೇಕು. ಒಂದು ಜಿಲ್ಲೆಯ ಒಳಗಡೆ ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಾಗೆ ಜಿಲ್ಲಾಧಿಕಾರಿಗಳು ಕೊಡ್ತಾರೆ, ಇನ್ನೊಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಾಗಿ ತಹಶೀಲ್ದಾರರು ಕೊಡ್ತಾರೆ. ತಹಶೀಲ್ದಾರರು ಕೊಡುವ ಪ್ರಮಾಣ ಪತ್ರವನ್ನೇ ಸಬ್ಮಿಟ್ ಮಾಡಬೇಕು ಅನ್ನುವಂಥ ವಿಚಾರವನ್ನು ಸ್ವತಃ ತಹಶೀಲ್ದಾರರು ಹೇಳಿದ್ದಾರೆ. ಸೊ ಹಾಗಾಗಿ ಈಗ CET ದಾಖಲಾತಿ ಪತ್ರಗಳನ್ನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡುವ ಕಾಲ ಅವಧಿ ಇದು. ಸೊ ಈ ಸಂದರ್ಭದಲ್ಲಿ ನೀವು ದಾರಿ ತಪ್ಪಬಾರದು.
ದಾರಿ ತಪ್ಪಿಸುವವರು, ಪ್ರಚಾರ ಪ್ರಿಯರು, ಪ್ರಚಾರಕ್ಕಾಗಿ ಏನೇ ಸುಳ್ಳು ಹೇಳಲಿ ನೀವು ಮಾತ್ರ ದಾರಿ ತಪ್ಪಬೇಡಿ. ಅದಕ್ಕಾಗಿ ನಾನು ವಿಚಾರವನ್ನು ನಿಮಗೆ ಸ್ಪಷ್ಟೀಕರಣ ಕೊಟ್ಟಿದ್ದೇನೆ. ಸೊ ಇನ್ನೊಬ್ಬರು ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ. ಮಂಗಳೂರಿನ CET ಎಕ್ಸ್ಪರ್ಟ್, ನೀಟ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಎಕ್ಸ್ಪರ್ಟ್. ನೀವು ಇಡೀ ರಾಜ್ಯದಲ್ಲಿ ಸುತ್ತಾಡಿ CET ಮತ್ತು ನೀಟ್ಗೆ ಸಂಬಂಧಪಟ್ಟ ಹಾಗೆ ಒಬ್ಬ ಪೂರ್ಣ ಪ್ರಮಾಣದ ಎಕ್ಸ್ಪರ್ಟ್ ಯಾರಾದರೂ ಇದರ ಅಂತ ಕೇಳಿದರೆ ಅದು ಮಂಗಳೂರಿನಲ್ಲಿ ಉಮರ್ UH ಅವರು ಸಾವಿರಾರು ವಿದ್ಯಾರ್ಥಿಗಳಿಗೆ CET ಮತ್ತು ನೀಟ್ ಸಂದರ್ಭದಲ್ಲಿ ಅವರಿಗೆ ಮಾಹಿತಿ, ಅವರಿಗೆ ಎಕ್ಸಾಮ್ಗೆ ಮಾಹಿತಿ, ಆಮೇಲೆ ಎಕ್ಸಾಮ್ ಮುಗಿದ ಬಳಿಕ, ಪರೀಕ್ಷೆಗಳು ಮುಗಿದ ಬಳಿಕ ದಾಖಲಾತಿಗಳನ್ನು ಸಬ್ಮಿಟ್ ಮಾಡೋಕ್ಕೆ ಬೇಕಾದಂಥ ಮಾಹಿತಿ, ಅದಕ್ಕೆ ಬೇಕಾದ ಕಾರ್ಯಾಗಾರ, ತರಬೇತಿಗಳನ್ನು ಕಳೆದ 20 ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇರೋರು. ಅವರು ಈಗ ಮಾತಾಡ್ತಾರೆ, ಕೇಳಿ. ನಮಸ್ಕಾರ ಉಮರ್ ಅವರೇ. ನಮಸ್ತೆ ಸರ್. ಎಸ್, ಈಗ ಭಾಷಾ ಅಲ್ಪಸಂಖ್ಯಾತ ಕೋಟದ ಸರ್ಟಿಫಿಕೇಟ್ ಅನ್ನು ಮಂಗಳೂರಿನಲ್ಲಿ ತುಳು ಅಕಾಡೆಮಿ ಅಧ್ಯಕ್ಷರು ನಾನು ಕೊಡ್ತೇನೆ, ವೈದ್ಯಕೀಯ ಶಿಕ್ಷಣಕ್ಕೆ ನೀವು ಇದೇ ಸರ್ಟಿಫಿಕೇಟ್ ಅನ್ನು ಕೊಂಡೋಗಿ ಬಳಸಿ ಅಂತ ಹೇಳಿದ್ದಾರೆ. ಆ ಮೂಲಕ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದಾರೆ. ಈಗಾಗಲೇ ನಮ್ಮ ಜೊತೆಗೆ ಮಾತನಾಡುವಾಗ ಮಂಗಳೂರು ತಹಶೀಲ್ದಾರ್ ಅವರು ಸ್ಪಷ್ಟೀಕರಣ ಕೊಟ್ಟರು. ಸರ್ಟಿಫಿಕೇಟ್ಸ್ CET ಇರ್ಬೋದು, ಉನ್ನತ ಶಿಕ್ಷಣ ಇರ್ಬೋದು, ಯಾವುದಕ್ಕೆ ಕೊಡುವಂಥ ಸರ್ಟಿಫಿಕೇಟ್ಗಳನ್ನು ಆಯಾಯ ತಾಲೂಕಿನ ತಹಶೀಲ್ದಾರರೇ ಇಶ್ಯೂ ಮಾಡಬೇಕಾಗಿದೆ. ಅದಕ್ಕೆ ಮಾತ್ರ ಸರ್ಕಾರದ ಮಾನ್ಯತೆ ಇರುವುದಂತ ಒಬ್ಬ CET ಕೌನ್ಸಿಲರ್ ಆಗಿ, ತರಬೇತುದಾರರಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿರುವಂತ ನೀವು ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀರಿ? ಸರ್, ನಾನು ಮೊದಲನೇದಾಗಿ ಅವರು ತುಳು ಅಕಾಡೆಮಿ ಅಧ್ಯಕ್ಷರ ವಿಡಿಯೋವನ್ನ ನಾನು ನೋಡಿಲ್ಲ. ಮತ್ತು ತುಳು ಅಕಾಡೆಮಿಯ ಸರ್ಟಿಫಿಕೇಟ್ ಅನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಖಂಡಿತವಾಗಿಯೂ ಅಂಗೀಕರಿಸಲ್ಲ. ಓಕೆ. ಲಿಂಗ್ವಿಸ್ಟಿಕ್ ಮೈನಾರಿಟಿ ಮತ್ತು ರಿಲಿಜಿಯಸ್ ಮೈನಾರಿಟಿ ಮೆಡಿಕಲ್ ಕಾಲೇಜಸ್ ಗಳಿದ್ದಾವೆ ಕರ್ನಾಟಕದಲ್ಲಿ. ಓಕೆ. ಅದರಲ್ಲಿ ಸರ್ಕಾರಿ ಕೋಟಾದ ಸೀಟಿಗಾಗಿ ಅಲ್ಲ, ಕಳೆದ ವರ್ಷ 9,95,000 ಫೀಸ್ ಇತ್ತು. ಆ ಫೀಸಿನ ಪ್ರೈವೇಟ್ ಸೀಟ್, ಮೆಡಿಕಲ್ ಸೀಟ್ಗೆ ಕ್ಲೈಮ್ ಮಾಡ್ಲಿಕ್ಕೆ, ಅಂದ್ರೆ ಪರ್ಟಿಕ್ಯುಲರ್ ಲಿಂಗ್ವಿಸ್ಟಿಕ್ ಮತ್ತೆ ರಿಲಿಜಿಯಸ್ ಮೈನಾರಿಟಿ ಕಾಲೇಜಲ್ಲಿ ಅವರು ಆ ಲಿಂಗ್ವಿಸ್ಟಿಕ್, ಆ ರಿಲಿಜಿಯಸ್ ಮೈನಾರಿಟಿ ಅವರು ಅಂತ ಪ್ರೂವ್ ಮಾಡ್ಬೇಕು. ಓಕೆ. ಆ ಸೀಟ್ ಅನ್ನ ಕ್ಲೈಮ್ ಮಾಡ್ಲಿಕ್ಕೆ. ಓಕೆ. ಫಾರ್ ಎಕ್ಸಾಂಪಲ್, ಫಾದರ್ ಮುಲ್ಲರ್ಸ್ ಮೆಡಿಕಲ್ ಕಾಲೇಜ್ ಅದು ಕ್ರೈಸ್ತ ಸಮುದಾಯದ ರಿಲಿಜಿಯಸ್ ಮೈನಾರಿಟಿ. ಹೌದು. ಕನಚೂರ್ ಮೆಡಿಕಲ್ ಕಾಲೇಜು ಮುಸ್ಲಿಂ ಮೈನಾರಿಟಿ. ಹೌದು. ರಿಲಿಜಿಯಸ್ ಮೈನಾರಿಟಿ. ಎಸ್. ಅದೇ ರೀತಿ AJ ಮತ್ತು ಶ್ರೀನಿವಾಸ್ ಮೆಡಿಕಲ್ ಕಾಲೇಜುಗಳು ತುಳು ಲಿಂಗ್ವಿಸ್ಟಿಕ್ ಮೈನಾರಿಟಿ. ಓಕೆ. ಸೊ ಇಲ್ಲಿ ಆಯಾ ವರ್ಗದವರಿಗೆ ಸೀಟ್ ಸಿಗ್ಬೇಕು ಅಂತ ಆದ್ರೆ, ಅದನ್ನ ಕ್ಲೈಮ್ ಮಾಡ್ಬೇಕು ಅಂತ ಆದ್ರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಂದರ್ಭದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಅದರ ಫಾರ್ಮೆಟ್ ಅನ್ನ ಈ ಬ್ರೋಷರ್ ಅಲ್ಲಿ ಹಾಕೊಂಡಿದ್ದಾರೆ. ಓಕೆ. ಏನದು ಫಾರ್ಮೆಟ್? ಅದು ಫಾರ್ಮೆಟ್ ರಿಲಿಜಿಯಸ್ ಮೈನಾರಿಟಿ ಅಂತ ಆದ್ರೆ ಅನೆಕ್ಸರ್ 4A ಯಲ್ಲಿ ತಹಸೀಲ್ದಾರ್ ಅವರು ಆ ಸರ್ಟಿಫಿಕೇಟ್ ಅನ್ನ ಕೊಡ್ಬೇಕು. ರಿಲಿಜಿಯಸ್ ಮೈನಾರಿಟಿಗೆ ಓಕೆ. ತಹಸೀಲ್ದಾರ್ ಸೈನ್ ಮಾಡಬೇಕು. ಓಕೆ. ಮತ್ತು ಆ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ 10 ವರ್ಷ ಕರ್ನಾಟಕದಲ್ಲಿ ಕಲ್ತಿರ್ಬೇಕು. ಸರಿ. ಸೊ 10 ವರ್ಷ ಕರ್ನಾಟಕದಲ್ಲಿ ಕಲ್ತಿದ್ದಾರೆ ಅಂತ ಸರ್ಟಿಫಿಕೇಟ್ ಕೊಡ್ಬೇಕು. ಅಂದ್ರೆ ಆ ಸೀಟ್ ಕ್ಲೈಮ್ ಮಾಡ್ಲಿಕ್ಕೆ 10 ವರ್ಷ ಕರ್ನಾಟಕದಲ್ಲಿ, ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 12th ಸ್ಟ್ಯಾಂಡರ್ಡ್ ತನಕ 10 ವರ್ಷ ಕಲ್ತಿರ್ಬೇಕು. ಅದು ಅನೆಕ್ಸರ್ 4A ಅಂತ ಇದೆ, ಅದು ತಹಶೀಲ್ದಾರ್ ಕೊಡ್ತಾರೆ. ಓಕೆ. ಬಟ್ ಕಳೆದ ವರ್ಷದಿಂದ ಒಂದು ಫಾರ್ಮ್ಯಾಟ್ ಚೇಂಜ್ ಮಾಡ್ಕೊಂಡಿದ್ದಾರೆ. ಅದು ಲಿಂಗ್ವಿಸ್ಟಿಕ್ ಮೈನಾರಿಟಿಗೆ ತಹಶೀಲ್ದಾರ್ ಕೊಡ್ಬೇಕಾಗಿಲ್ಲ, ಅವರು ಕಲ್ತಿರುವ ಸ್ಕೂಲ್ ಇದ್ದು ಇನ್ಸ್ಟಿಟ್ಯೂಷನ್ ಅವರು ಕೊಡ್ಬೇಕು. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ತನಕದ್ದು ಅನೆಕ್ಸರ್ 5 ಅಲ್ಲಿ ಕೊಡ್ಬೇಕು. ಫಾರ್ಮ್ಯಾಟ್ ಇದೆ. ಅದು ಶಾಲೆಯ ಮುಖ್ಯ ಉಪಾಧ್ಯಾಯರು ಅದಕ್ಕೆ ಸೈನ್ ಮಾಡಿ ನಂತರ BEO ಕೌಂಟರ್ ಸೈನ್ ಮಾಡ್ಬೇಕು. BEO ಕೌಂಟರ್ ಸೈನ್ ಮಾಡಬೇಕು. ಓಕೆ. ಮತ್ತು ಅವರ ದಾಖಲೆಗಳಲ್ಲಿ ಆ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯ ಮಾತೃಭಾಷೆ ತುಳು ಅಂತ ಇರ್ಬೇಕು. ಓಕೆ. ಆವಾಗ ಮಾತ್ರ ಶಾಲೆಯವರು ಕೊಡ್ತಾರೆ. ನಂತರ BEO ಅವರು ಅದಕ್ಕೆ ಕೌಂಟರ್ ಸೈನ್ ಮಾಡ್ತಾರೆ. ಇದು 1ನೇ ತರಗತಿಯಿಂದ 10ನೇ ತರಗತಿ ತನಕದ ಮಕ್ಕಳಿಗೆ. ಓಕೆ. ಇನ್ನು 11 ಮತ್ತು 12 ಅವರು ಅಂದ್ರೆ 1ರಿಂದ 10 ಕರ್ನಾಟಕದಲ್ಲಿ ಕಲ್ತಿಲ್ಲ, 8 ವರ್ಷ ಮಾತ್ರ ಕಲ್ತಿದ್ದಾರೆ ಅಂತಾದ್ರೆ PUದು ಕೂಡ ಕನ್ಸಿಡರ್ ಮಾಡ್ತಾರೆ. ಓಕೆ. ಸರಿ. ಫಸ್ಟ್ PUC ಮತ್ತು ಸೆಕೆಂಡ್ PUC. ಅದಕ್ಕೆ ಅನೆಕ್ಸರ್ 5A ಅಂತ ಒಂದು ಫಾರ್ಮ್ ಇದೆ, ಫಾರ್ಮ್ಯಾಟ್. ಅದು ಕೂಡ ಫಸ್ಟ್ PU ಸೆಕೆಂಡ್ PU ಕಲ್ತಿರುವ ಕಾಲೇಜಲ್ಲಿ ಕಾಲೇಜ್ ಪ್ರಿನ್ಸಿಪಾಲ್ರು ಸೈನ್ ಸೀಲ್ ಮಾಡಬೇಕು ಮತ್ತು ಅದಕ್ಕೆ DDPA ಅವರು ಕೌಂಟರ್ ಸೈನ್ ಮಾಡಬೇಕು. ಓಕೆ. ಆ ಕಾಲೇಜಲ್ಲೂ ಕೂಡ ದಾಖಲಾತಿ ಸಂದರ್ಭದಲ್ಲಿ ಅವರ ಮಾತೃಭಾಷೆ ತುಳು ಅಂತ ನಮೂದಾಗಿರ್ಬೇಕು. ಸರಿ.
ಆವಾಗ ಮಾತ್ರ ಕಾಲೇಜಿನವರು ಕೊಡ್ತಾರೆ. ಇದು ಬಿಟ್ರೆ ಅಕಾಡೆಮಿಗಳು ಲಿಂಗ್ವಿಸ್ಟಿಕ್ ಮೈನಾರಿಟಿ ಸರ್ಟಿಫಿಕೇಟ್ ಕೊಡ್ತಾರೆ ಅಂತ ಹೇಳೋದು ತುಂಬಾ ಹಾಸ್ಯಾಸ್ಪದ ಆಗ್ತಾ ಇದೆ. ಈಗ ಆಯ್ತು, ಈಗ ಮೆಡಿಕಲ್ ಕೌನ್ಸಿಲಿಂಗ್ ಇರ್ಬೋದು ಅಥವಾ ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಇರ್ಬೋದು, ನೀವು ಹೇಳಿದಾಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಕೊಂಡೋಗಿ ಈ ರೀತಿಯಾಗಿ ಅಕಾಡೆಮಿ ಅವರು ಕೊಟ್ಟ ಸರ್ಟಿಫಿಕೇಟ್ ಇದೆ ಅಂತ ಹೇಳಿದ ಕೊಟ್ಟರೆ ಅವರದನ್ನು ಕನ್ಸಿಡರ್ ಮಾಡ್ತಾರಾ ಉಮರ್ ಅವರೇ? ಖಂಡಿತ ಮಾಡ್ಲಿಕ್ಕಿಲ್ಲ, ಮಾಡೋದಿಲ್ಲ. ಮತ್ತು ಇದನ್ನು ನೀವು ಹೇಳಿದಾಗೆ ನಿಮ್ಮ ಮಾತು ಕೇಳಿಸ್ಕೊಂಡೆ ನಾನು. ಈ CET ನೀಟ್ ಬಗ್ಗೆ ಏನು ಗೊತ್ತಿಲ್ಲದಿದ್ರೆ ಗೊತ್ತಿಲ್ಲ ಅಂತ ಸುಮ್ಮನೆ ಇರೋದು ಒಳ್ಳೇದು. ಎಸ್, ಎಕ್ಸಾಕ್ಟ್ಲಿ. ಸುಮ್ನೆ ಮಿಸ್ಗೈಡ್ ಮಾಡಿ ಮಕ್ಕಳ ಹಾದಿ ತಪ್ಪಿಸುವುದಕ್ಕಿಂತ ನನ್ಗೇನ್ ಗೊತ್ತಿಲ್ಲಪ್ಪ ಅಂತ ಹೇಳಿ ಸುಮ್ಮನೆ ಇರ್ಬೋದಲ್ಲ. ಖಂಡಿತ. ಈಗ ನೀವು ಕರೆದು ನನ್ಗೆ ಟಿವಿ ಚಾನಲ್ ಅಲ್ಲಿ ಆಂಕರಿಂಗ್ ಮಾಡ್ಬೋದಾ, ನಾನ್ ಮಾಡ್ತೀನಿ ಅಂತ ಹೇಳಿ ಬರ್ಲಿಕ್ಕೆ ಆಗಲ್ಲ. ನನ್ಗೆ ಆಂಕರಿಂಗ್ ಮಾಡ್ಲಿಕ್ಕೆ ಆಗಲ್ಲ, ಅದನ್ನ ಒಪ್ಕೋಬೇಕಲ್ಲ. ಸೊ ಹಾಗಿದ್ರೆ ಈಗ ಅಂತಿಮವಾಗಿ ಅದೇ ವಿಚಾರಕ್ಕೆ ಬರುವಂತದ್ದು, ಯಾವ ಪ್ರಾಧಿಕಾರಗಳು ಕೊಡಬೇಕು, ಆ ಪ್ರಾಧಿಕಾರ ಕೊಟ್ಟ ಸರ್ಟಿಫಿಕೇಟ್ ಅನ್ನೇ ಮಕ್ಕಳು ಕೊಂಡೋಗಬೇಕು. ಹೌದು, ಅದು ಈ ಮಕ್ಕಳ ಸಮಸ್ಯೆ. ಅದು ಈ ಮಕ್ಕಳು ಮತ್ತು ಪಾಲಕರು ಏನಿದ್ದಾರೆ ಅವರು ಕಾಲಕ್ಕೆ ಈ ನೀಟ್ ಬರೆದವರಿಗೆ ಸೀಟ್ ಕೊಡೋದು NTE ನವರಲ್ಲ. ಓಕೆ, ಅವರು ಎಕ್ಸಾಮ್ ಮಾಡಿ ರ್ಯಾಂಕ್ ಕೊಟ್ಟು ಬಿಟ್ಟು ಬಿಡ್ತಾರೆ ಮಕ್ಕಳನ್ನ. ಆಯಾ ರಾಜ್ಯಗಳ CET ಸೆಲ್ನವರು ಸೀಟ್ ಕೊಡುದು ರಾಜ್ಯ ಮಟ್ಟದ್ದು. ಸರಿ. ಮತ್ತು ಕೇಂದ್ರದಲ್ಲಿ ಆಲ್ ಇಂಡಿಯಾ ಕೋಟಾ ಮತ್ತು DMD ಯೂನಿವರ್ಸಿಟಿಯ ಪ್ರೈವೇಟ್ ಸೀಟ್ಗಳನ್ನ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಕೊಡುತ್ತೆ. ಸರಿ. ಸೊ ಆಯಾ ರಾಜ್ಯಗಳ ಪರೀಕ್ಷಾ ಪ್ರಾಧಿಕಾರಗಳು ನಿಯಮಗಳ ಮಾಡಿರುತ್ತಲ್ಲ. ಈಗ ಎಲ್ಲದಕ್ಕೂ ನಿಯಮಗಳಿದ್ದಾವೆ. ಎಲ್ಲ ಕ್ಲೈಮ್ ಮಾಡ್ಲಿಕ್ಕೆ, ಕರ್ನಾಟಕ ಸ್ಟೂಡೆಂಟ್ ಅಂತ ಕ್ಲೈಮ್ ಮಾಡ್ಲಿಕ್ಕೆ ಏನ್ ಸರ್ಟಿಫಿಕೇಟ್ ಬೇಕು, ಎಷ್ಟು ವರ್ಷ ಕರ್ನಾಟಕದಲ್ಲಿ ಕಲ್ತಿರ್ಬೇಕು, ಅದನ್ನ ಯಾರು ಕೊಡ್ಬೇಕು, ಅಥವಾ ಬೇರೆ ಬೇರೆ ಪ್ರವರ್ಗಗಳ ಮೀಸಲಾತಿ ಬೇಕು ಅಂತ ಆದ್ರೆ ಅದಕ್ಕೆ ಪೂರಕವಾದ ಸರ್ಟಿಫಿಕೇಟ್ ಯಾರು ಕೊಡ್ಬೇಕು. ಸೊ ಯಾರ ನಿಯಮ ಇರುತ್ತಲ್ಲ, ಯಾವ್ಯಾವ ಸರ್ಟಿಫಿಕೇಟ್ ಅನ್ನು ಯಾರ್ಯಾರು ಕೊಡಬೇಕಂತ ನಿಯಮ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು, ಅದರ ಫಾರ್ಮ್ಯಾಟ್ ಕೂಡ ಇದೆ ತಾರನಾಥ್. ಫಾರ್ಮ್ಯಾಟ್ ಕೂಡ ಇದೆ, ಅದರ ಫಾರ್ಮ್ಯಾಟ್ ಕೂಡ ಇದೆ. ಮತ್ತೆ ಅದೇ ಫಾರ್ಮ್ಯಾಟ್ ಅಲ್ಲಿ ಕೊಡ್ಬೇಕು. ಈಗ ತಹಸೀಲ್ದಾರ್ ಆಗ್ಲಿ ಅಥವಾ ಸ್ಕೂಲ್ ಕಾಲೇಜಿನವರಾಗ್ಲಿ ಅವರಿಗೆ ಬೇಕಾದ ಫಾರ್ಮ್ಯಾಟ್ ಅಲ್ಲಿ ಕೊಟ್ಟರು ಕೂಡ ರಿಜೆಕ್ಟ್ ಆಗುತ್ತೆ. ಅವರಿಗೆ ಬೇಕಾದ ಫಾರ್ಮ್ಯಾಟ್ ಅವರು ಕೊಟ್ಟಿರುವ ಫಾರ್ಮ್ಯಾಟ್ ಅಲ್ಲೇ ಕೊಡ್ಬೇಕು. ಸೊ ಈಗ ಅಕಾಡೆಮಿ ಅಧ್ಯಕ್ಷರು ಒಂದು ಸೀಲ್ ಹೊಡೆದು ಕೊಟ್ರೆ ನಡೆಯೋದಿಲ್ಲ? ಅದು ಅವರಲ್ಲೇ ಕೇಳ್ಬೇಕು. ಎಸ್, ಥ್ಯಾಂಕ್ ಯು ಉಮರ್ ಅವರೇ, ಥ್ಯಾಂಕ್ ಯು. ಹೇಳಿ. ಮಕ್ಕಳಿಗೆ ಹೆಲ್ಪ್ ಆಗ್ಲಿ ಅಂತ ಏನೋ ಮಾಡಿದ್ದಾರೆ, ಪಾಪ ಅವ್ರಿಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ. ಎಸ್, ಥ್ಯಾಂಕ್ ಯು ಉಮರ್ ಅವರೇ, ಥ್ಯಾಂಕ್ ಯು. ಎಸ್, ವಿದ್ಯಾರ್ಥಿಗಳೇ, ಪೋಷಕರೇ ಗಮನಿಸಿ, ಎಲ್ಲೋ ಹೋಗಿ ಯಾರೋ ಹೇಳಿದ್ದಾರೆ ಅಂತ ಕತ್ತಲೆ ಒಳಗೆ ಬೀಳಬೇಡಿ, ಅಷ್ಟನ್ನು ಮಾತ್ರ ಹೇಳ್ತೇನೆ. ಯಾವ ಸರ್ಟಿಫಿಕೇಟನ್ನು ಎಲ್ಲಿಂದ ಪಡ್ಕೊಳ್ಬೇಕನ್ನುವಂಥ ಸಾಮಾನ್ಯ ಜ್ಞಾನ ನೀವು ಕಾಲೇಜಿಗೆ ಬಂದಿರುವ ಹೊತ್ತಿಗೆ ನಿಮಗೆ ಇದ್ದಿರುತ್ತೆ. ಯಾರೋ ಹೇಳಿದ್ದಾರೆ, ವಾಟ್ಸಪ್ಪಲ್ಲಿ ಬಿಟ್ಟಿದ್ದಾರೆ, ಫೇಸ್ಬುಕ್ಕಲ್ಲಿ ಬಿಟ್ಟಿದ್ದಾರೆ ಅಂತ ನೀವು ಕತ್ತಲೆ ಒಳಗೆ ಬೀಳಬೇಡಿ. ಎಸ್, ಇಷ್ಟು ಹೇಳಿ ಇವತ್ತಿನ ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್.